ನಮಸ್ಕಾರ ವೀಕ್ಷಕರೇ. ಕರೆಂಟ್ ಅಫೇರ್ಸ್ ಒಂದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಟ್ರಾಫಿಕ್ ಸುಗಮ ಸಂಚಾರಕ್ಕಾಗಿ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಒಂದು ಕಾರ್ಯಕ್ರಮದಲ್ಲಿ ಏನಂತ ಹೇಳಿದ್ರೆ ಏನು ನಮ್ಮ ಟ್ರಾಫಿಕ್ ಅನ್ನುವಂತಹ ವಾಟ್ಸಾಪ್ ಮುಖಾಂತರ ಕಂಪ್ಲೇಂಟ್ ಸಲ್ಲಿಸುವಂತಹ ವಿನೂತನ ಪ್ರಯೋಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದು ಒಂದು ಇನ್ನು ಮುಂದೆ ಸಂಚಾರ ನಿಯಮಗಳನ್ನ ಯಾರು ಬ್ರೇಕ್ ಮಾಡ್ತಾರೆ ಅವರಿಗೆ ಗುಮ್ಮ ಆಗಿ ಕಾಡ್ಲಿಕ್ಕಿದೆ. ಅದೇ ರೀತಿ ಯಾರೆಲ್ಲ ಏನು ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋದಿಲ್ವೋ ಅವರಿಗೆ ಇದೊಂದು ದೊಡ್ಡ ಬ್ರಹ್ಮಾಸ್ತ್ರ ಕೂಡ ಹೌದು. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ CB ವೇದಮೂರ್ತಿ ಅವರು, ಅಡಿಷನಲ್ ASP ಮಂಗಳೂರು. ಇವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ವೀಕ್ಷಕರೇ, ನಮ್ಮ ಟ್ರಾಫಿಕ್ ಈ ಒಂದು ವಿನೂತನ ಪ್ರಯೋಗ ಅಂತ ಆಗಲೇ ಹೇಳಿದೆ. ವಾಟ್ಸಪ್ ಮುಖಾಂತರ ಈಗ ಸಾರ್ವಜನಿಕರು ಪಬ್ಲಿಕ್ ಕೂಡ ದೂರು ಸಲ್ಲಿಸುವಂಥದ್ದು ತುಂಬಾನೇ ಸುಲಭ ವಿಧಾನ. ಯಾವ ರೀತಿ ಅಂತ ಹೇಳಿದ್ರೆ, ಯಾರಾದರೂ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರೆ ಆ ಒಂದು ಫೋಟೋ ತೆಗೆದುಬಿಟ್ಟು ಏನು ವಾಟ್ಸಪ್ ಸಂಖ್ಯೆ ಇರುತ್ತೆ SP ಅವರದು, ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀವಿ. ಅದಕ್ಕೆ ದೂರು ಸಲ್ಲಿಸೋದ್ರ ಮುಖಾಂತರ ಏನು ನಾವೊಂದು ಯಾವ ನಿಯಮಗಳನ್ನ ಬ್ರೇಕ್ ಮಾಡ್ತಾರೋ ಅವರಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇದೆ ಅನ್ನೋವಂಥದ್ದು, ಅದನ್ನು ತಿಳಿಸುವಂಥದ್ದು ಕಾರ್ಯಕ್ರಮ ಪ್ರಯತ್ನನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೀವಿ. SP ಸರ್ ನಾನು ಇವತ್ತು ಮಾತಾಡಿಸಬೇಕಾಗಿದೆ, ಆದರೆ ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ವರದಿ ಇದೆ, ಅದನ್ನು ನೋಡ್ಕೊಂಡ್ ಬರೋಣ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ರಸ್ತೆ ಸುರಕ್ಷತೆ ಸಂಚಾರಕ್ಕೆ ಅನುಕೂಲವಾಗುವಂತೆ ನಮ್ಮ ಟ್ರಾಫಿಕ್ ಎಂಬ ವಿನೂತನ ಪ್ರಯೋಗ ಜಾರಿಗೆ ತಂದಿದೆ. ವಿನೂತನ ಪ್ರಯೋಗದಂತೆ ಸಾರ್ವಜನಿಕರಿಗೆ ಎಲ್ಲಾದರೂ ಸಂಚಾರ ನಿಯಮ ಉಲ್ಲಂಘನೆ ಕಂಡುಬಂದ್ರೆ ನಮ್ಮ ಟ್ರಾಫಿಕ್ ವಾಟ್ಸ್ಆಪ್ಗೆ ದೂರು ಸಲ್ಲಿಸಬಹುದು. ನಮ್ಮ ಟ್ರಾಫಿಕ್ ವಾಟ್ಸ್ಆಪ್ ಸಂಖ್ಯೆ 9480805300 ಇದು ಆಗಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಯಾರಾದರೂ ವಾಹನವನ್ನ ಸಂಚಾರಕ್ಕೆ ಅಡ್ಡಿಯಾಗಿ ನಿಲ್ಲಿಸಿದ್ರೆ ವಾಹನದ ಫೋಟೋ ಮತ್ತು ಸ್ಥಳದ ವಿವರ ನಮ್ಮ ಟ್ರಾಫಿಕ್ಗೆ ಕಳುಹಿಸಿಕೊಡಬಹುದು. ಸಾರ್ವಜನಿಕರು ಕಳುಹಿಸಿದ ಮಾಹಿತಿಯನ್ನ ಪೊಲೀಸ್ ಕಂಟ್ರೋಲ್ ರೂಂನಲ್ಲಿ ಸ್ವೀಕರಿಸಿ ತಕ್ಷಣ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳಲಾಗುತ್ತದೆ. ಸಂಬಂಧಿಸಿದ ಪೊಲೀಸ್ ಠಾಣೆಯವರು ಸ್ಥಳಕ್ಕೆ ತೆರಳಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗುವ ವಾಹನಗಳಿಗೆ ದಂಡ ವಿಧಿಸಿ ಈ ಬಗ್ಗೆ ಪೊಲೀಸ್ ಕಂಟ್ರೋಲ್ ರೂಂಗೆ ಮಾಹಿತಿ ನೀಡುತ್ತಾರೆ. ವಾಹನಕ್ಕೆ ದಂಡ ವಿಧಿಸಿದ ವಿವರಗಳನ್ನು ಪೊಲೀಸ್ ಬ್ಲಾಗ್ನಲ್ಲೂ ಹಾಕಲಾಗುತ್ತದೆ. ಈ ವಿನೂತನ ಪ್ರಯೋಗ ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ತಾಲೂಕುಗಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾರಿಯಾಗಿದೆ. ವಾಟ್ಸ್ಆಪ್ ಮುಖಾಂತರ ದೂರು ಸಲ್ಲಿಸುವ ನೂತನ ಪ್ರಯೋಗ ಸ್ವಾಗತಾರ್ಹ. ಆದರೆ ಈ ಪ್ರಯೋಗ ನಿಯಮ ಉಲ್ಲಂಘಿಸುವವರಿಗೆ ಕಡಿವಾಣ ಹಾಕುವಲ್ಲಿ ಎಷ್ಟು ಸಹಕಾರಿಯಾದೀತು ಅನ್ನೋದನ್ನ ಮುಂದೆ ಕಾದು ನೋಡಬೇಕಿದೆ.
ವೀಕ್ಷಕರೇ, ವಾಟ್ಸಪ್ ಮುಖಾಂತರ ಕಂಪ್ಲೇಂಟ್ ಸಲ್ಲಿಸುವಂಥದ್ದು ಒಂದು ವಿನೂತನ ಪ್ರಯೋಗ, ಖಂಡಿತವಾಗಿ ಕೂಡ ಸ್ವಾಗತಾರ್ಹ. ಆದರೆ ಇದು ಎಷ್ಟು ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ನಮ್ಮದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಆಗಲೇ ಹೇಳಿದೆ ASP ಅವರು ಡಾಕ್ಟರ್ CB ವೇದಮೂರ್ತಿ ಅವರು. ಸರ್, ನಿಮಗೆ ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಾನು ಮೊದಲನೇ ಪ್ರಶ್ನೆ ಕೇಳಬೇಕು ಏನಂತ ಹೇಳಿದ್ರೆ, ಈಗ ಟ್ರಾಫಿಕ್ ವಾಟ್ಸಪ್ ಮುಖಾಂತರ, ನಮ್ಮ ಟ್ರಾಫಿಕಲ್ಲಿ ವಾಟ್ಸಪ್ ಮುಖಾಂತರ ದೂರು ಸಲ್ಲಿಸುವಂಥದ್ದು, ಈ ವಿನೂತನ ಪ್ರಯೋಗ ಇಂಟ್ರೊಡ್ಯೂಸ್ ಮಾಡಿದ ಯಾವಾಗ, ಈ ಇಂಟ್ರೊಡ್ಯೂಸ್ ಮಾಡಿದ್ರ ಹಿಂದಿನ ಉದ್ದೇಶ ಏನು? ಇದೇ ತಿಂಗಳ 4ನೇ ತಾರೀಕು ಈ ಒಂದು ನಮ್ಮ ಟ್ರಾಫಿಕ್, ಅದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಇನಾಗ್ರೇಷನ್ ಆಗಿದೆ. ನಮ್ಮ SP ಅವರಾದ ಭೂಷಣ್ ಬೊರಸೆ ಅವರು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ದಿನಾಂಕ 4ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡಿದ್ದೇವೆ. ಇದರ ವಿಶೇಷತೆ ಅಂದರೆ, ನಮ್ಮ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆ 9480805300 ಈ ಸಂಖ್ಯೆಯ ವಾಟ್ಸಾಪ್ ನಂಬರ್ಗೆ ಸಾರ್ವಜನಿಕರಾಗ್ಬೋದು, ಯಾರಾದರೂ ಎಲ್ಲೆಲ್ಲಿ ಟ್ರಾಫಿಕ್ ವೈಲೇಷನ್ ಆಗಿದೆ, ರಾಂಗ್ ಪಾರ್ಕಿಂಗ್ ಆಗ್ಬೋದು, ಎಕ್ಸೆಸಿವ್ ಸ್ಪೀಡ್ ಆಗ್ಬೋದು, ವಿತೌಟ್ ನಂಬರ್ ಪ್ಲೇಟ್ ಆಗ್ಬೋದು, ತ್ರಿಬಲ್ ರೈಡಿಂಗ್, ಈ ರೀತಿಯಾದ ವಿವಿಧವಾದ ಒಂದು ಟ್ರಾಫಿಕ್ ವೈಲೇಷನ್ಸ್ ಫೋಟೋ ತೆಗೆದುಬಿಟ್ಟು ನಮಗೆ ಕಳಿಸ್ಬೋದು. ಈ ರೀತಿಯಾಗಿ ಕಳಿಸಿದ ಒಂದು ಮಾಹಿತಿಯನ್ನು ನಾವು ಸಂಬಂಧಪಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರಿರ್ತಾರೆ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ಮತ್ತು ಬೇರೆ ನಮ್ಮ ಸಿಬ್ಬಂದಿ ಅವರು, ಅದಕ್ಕಾಗಿ ಮೀಸಲಾದ ಸಿಬ್ಬಂದಿ ಅವರಿಗೆ ನಾವು ಕಳಿಸ್ಕೊಡ್ತೇವೆ. ಆ ಸ್ಪಾಟ್ ಯಾವುದು ಅಂತೇಳಿ ಕೂಡ ನಾವು ಮಾಹಿತಿ ನೀಡ್ತೇವೆ. ಇಮ್ಮಿಡಿಯೇಟ್ ಆಗಿ ದೇ ವಿಲ್ ರಶ್ ಟು ದ ಸ್ಪಾಟ್. ಅಲ್ಲಿ ಟ್ರಾಫಿಕ್ ವೈಲೇಟ್ ಮಾಡಿದ ವಾಹನ ಮತ್ತು ಆ ಸವಾರ ಅಲ್ಲಿದ್ದರೆ ಅಲ್ಲೇ ಸ್ಥಳದಲ್ಲೇ ದಂಡ ವಿಧಿಸಿ ಅವರಿಗೆ ತಿಳುವಳಿಕೆಯನ್ನು ಕೂಡ ನೀಡಲಾಗುವುದು. ಆ ರೀತಿಯಾಗಿ ಒಂದು ಫೈನ್ ಅಮೌಂಟ್ ಎಷ್ಟು ಹಾಕಿದ್ರು, ಏನು ಆಕ್ಷನ್ ತಗೊಂಡ್ರು, ಅದರ ಬಗ್ಗೆ ನಮಗೆ ಕೂಡಲೇ ಮಾಹಿತಿ ಕೊಡ್ತಾರೆ ಈ ಕಂಟ್ರೋಲ್ ರೂಮ್, ಈ ಸಂಖ್ಯೆಗೆ, ದೂರವಾಣಿ ಸಂಖ್ಯೆಗೆ. ಓಕೆ ಸರ್, ಮಾತಾಡೋಣ. ಒಬ್ರು ಕಾಲರ್. ಹಲೋ ಹಲೋ. ಓಕೆ, ಪರವಾಗಿಲ್ಲ, ಸಂಪರ್ಕ ಕಡಿತಗೊಂಡಿದೆ, ತೊಂದರೆ ಇಲ್ಲ. ನೀವು ಹೇಳಿದ್ರಿ ಸರ್, ಈಗ ಈ ಒಂದು ವಿನೂತನ ಪ್ರಯೋಗ ಅಂತ ಆಗಲೇ ಹೇಳಿದೆ ನಾನು. ಮುಖ್ಯವಾಗಿ ಇದರಿಂದ ಇಲಾಖೆಗೆ ಸಹಕಾರಿ ಆಗಲಿದೆಯಾ, ಹೇಗೆ, ಯಾವ ರೀತಿ ಸಹಾಯ ಆಗಲಿದೆ? ಇಲಾಖೆಗೂ ಮತ್ತು ಸಾರ್ವಜನಿಕರಿಗೂ ಎಲ್ಲ ಕಡೆಯಿಂದಲೂ ಇದೊಂದು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಯಾವ ರೀತಿ ಅಂದ್ರೆ, ಸ್ಮೂತ್ ರನ್ನಿಂಗ್ ಟ್ರಾಫಿಕ್ ಇದ್ರೆ ಎಲ್ಲರಿಗೂ ಕೂಡ ಸಹಕಾರಿ ಆಗುತ್ತೆ. ಸಾರ್ವಜನಿಕರು ಕೂಡ ಅದರ ಉಪಯೋಗ ಪಡ್ಕೋಬಹುದು. ನಮಗೆ ಇದು ಫೈನ್ ಹಾಕ್ಲಿಕ್ಕೆ ಅಂತ ಹೇಳಿ ಅಷ್ಟೇ ಅಲ್ಲ, ನಾವು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಲಿಕ್ಕೂ ಕೂಡ ಇದೊಂದು ಅಸ್ತ್ರ ಅಥವಾ ಇದೊಂದು ಮಾಧ್ಯಮ ಅಂತ ಹೇಳ್ಬೋದು. ಇದರಿಂದ ಹೆಚ್ಚು ತಿಳುವಳಿಕೆಯಿಂದಾಗಿ ಸ್ಮೂತ್ ಟ್ರಾಫಿಕ್ ಇದ್ರೆ ಸಾರ್ವಜನಿಕರಿಗೆ ಅದಕ್ಕಿಂತ ಉಪಯೋಗ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೆಚ್ಚುತ್ತಿರುವ ಟ್ರಾಫಿಕ್ ನಲ್ಲಿ ಎಂಡ್ ಯೂಸರ್ ಇಸ್ ದ ಪಬ್ಲಿಕ್. ವೆನ್ ಹಿ ಗೆಟ್ಸ್ ದ ಸ್ಮೂತ್ ರನ್ನಿಂಗ್ ಟ್ರಾಫಿಕ್, ಹಿ ವಿಲ್ ಬಿ ಹ್ಯಾಪಿ. ಓಕೆ, ಈಗ ನೀವು ಇದೊಂದು ಇಂಟ್ರೊಡ್ಯೂಸ್ ಮಾಡಿದ ನಂತರ ಎಷ್ಟು ಕಂಪ್ಲೇಂಟ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿದೆ? ಇದು ಇಲ್ಲಿಗೆ 5 ದಿನ ಆಗಿದೆ ಇದು ಇನಾಗ್ರೇಷನ್ ಆಗಿ. ಇನ್ನು ಹೆಚ್ಚು ಜನರನ್ನ ಇದು ತಲುಪಬೇಕಾಗಿದೆ, ಅದೇ ನಮ್ಮ ಆಶಯ. ಇಲ್ಲಿವರೆಗೂ 11 ಪ್ರಕರಣಗಳು ಮಾತ್ರ ನಮಗೆ ಮಾಹಿತಿ ಬಂದಿದೆ. ಅಷ್ಟರಲ್ಲಿ ನಾವು 3 ಪ್ರಕರಣಗಳಲ್ಲಿ ನಾವು ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಹೋದಾಗ ಜನರು ಆ ವೈಲೇಟ್ ಮಾಡಿದವರು ಸಿಕ್ಕಿದ್ದಾರೆ ಮತ್ತು ಅವರಿಗೆ ಸ್ಪಾಟ್ ಅಲ್ಲಿ ಫೈನ್ ಹಾಕಿ ಅವರಿಗೆ ನಾವು ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ನಿಮ್ಮ ಪ್ರಕಾರ ರೆಸ್ಪಾನ್ಸ್ ಹೇಗಿದೆ ಸರ್? 11 ಕೇಸ್ ಅಂತ ಹೇಳಿದ್ರೆ 5 ದಿನದಲ್ಲಿ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ತೀರಾ? ಇದಕ್ಕೊಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆಯಾ, ಹೇಗೆ ಪಬ್ಲಿಕ್ ಇಂದ? ಪರವಾಗಿಲ್ಲ, ಇನ್ನು ಹೆಚ್ಚು ಜನ ತಲುಪಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ಪರವಾಗಿಲ್ಲ, ಉತ್ತಮವಾದ ಒಂದು ರೆಸ್ಪಾನ್ಸ್ ಅಂತೆಲ್ಲ ಹೇಳ್ಬೋದು. ಸರ್, ಎಷ್ಟು ದಂಡ ವಿಧಿಸ್ತೀರಾ ನೀವು ಈಗ ಯಾವುದು ಟ್ರಾಫಿಕ್ ಇದು ಮಾಡಿದಾಗ? ಮುಖ್ಯವಾಗಿ ಇದು ಭಾರತೀಯ ಮೋಟಾರ್ ವಾಹನ ಕಾಯ್ದೆ 1988, ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ 1988 ಇದರ ಪ್ರಕಾರ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಬೇರೆ ಬೇರೆ ಒಂದು ದಂಡವನ್ನು ವಿಧಿಸುವಂತಹ ಕ್ರಮ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಪಾರ್ಕಿಂಗ್ ಇನ್ ಮೈನ್ ರೋಡ್ ಅಥವಾ ಹೈವೇ ಪಕ್ಕದಲ್ಲಿ ಅಬ್ಸ್ಟ್ರಕ್ಟ್ ಆಗೋ ರೀತಿ ಪಾರ್ಕಿಂಗ್ ಮಾಡಿದ್ರೆ 100 ರೂಪೀಸ್ ಇದೆ. ಎಕ್ಸಸ್ ಫೇರ್ ಡಿಮ್ಯಾಂಡ್ ಮಾಡಿದ್ರೆ 300 ರೂಪೀಸ್ ಫೈನ್ ಇದೆ. ಯೂಸಿಂಗ್ ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್ ಇದ್ದರೆ 300 ರೂಪೀಸ್ ಫೈನ್ ಹಾಕ್ತೀವಿ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ್ರೆ ನಾವು ಸ್ಥಳದಲ್ಲಿ ದಂಡ ವಿಧಿಸಲಿಕ್ಕೆ ಆಗೋದಿಲ್ಲ, ಅದನ್ನ ಕೋರ್ಟಿಗೆ ಕಳಿಸ್ಕೊಡ್ತೇವೆ. ಅವರ ರಕ್ತದ ಸ್ಯಾಂಪಲ್ ಅನ್ನು ಒಂದು ಲ್ಯಾಬ್ಗೆ ಕಳಿಸ್ಬೇಕಾಗುತ್ತೆ. ಅದರ್ವೈಸ್ ನಮ್ಮಲ್ಲಿ ಆಲ್ಕೋಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರಲ್ಲಿ ನಾವು ಮೆಷರ್ಮೆಂಟ್ ತಗೊಂಡು ಅಲ್ಲೇ ಸ್ಪಾಟ್ ಅಲ್ಲಿ ಅವರಿಗೆ ಫೈನ್ ಬರೆದು ಕೊಡ್ತೇವೆ. ಅದು ಕೋರ್ಟಲ್ಲಿ ದಂಡ ಕಟ್ಟಬೇಕಾಗುತ್ತೆ. ಅದೇ ರೀತಿ ಹೆಲ್ಮೆಟ್, ವಿತೌಟ್ ಹೆಲ್ಮೆಟ್ 100 ರೂಪಾಯಿ ದಂಡ ಕಟ್ಟಿಸ್ಕೊಳ್ತೇವೆ. ಅದರ್ ವೈಲೇಷನ್ಸ್ ಲೈಕ್ ವಿತೌಟ್ ಯೂನಿಫಾರ್ಮ್ ಇನ್ ಬಸಸ್ ಅಥವಾ ಬೇರೆ ಆಟೋ ರಿಕ್ಷಾ, ಶ್ರಿಲ್ ಹಾರ್ಶ್ ಹಾರ್ನ್ 100 ರೂಪೀಸ್, ಹೈ ಬೀಮ್ ಲೈಟ್ ಇನ್ ನೈಟ್ ಅದಕ್ಕೆ 100 ರೂಪೀಸ್, ವಿತೌಟ್
ಅದರ ಒಂದೊಂದು ಕೇಸ್ ಮೇಲೆ ಒಂದೊಂದು ಬೇರೆ ಬೇರೆ ಡಿಪೆಂಡ್ ಕೇಸ್ಗೆ ಆಗಿದೆ ಬೇರೆ ಅಂತ ಹೇಳಿ. ಎಸ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ? ನಾನು ಮೊಹಮ್ಮದ್ ಅಂತೇಳಿ ಮಂಗಳೂರಿಂದ. ಓಕೆ, ನಾವು ಇವತ್ತು ಮಾತಾಡ್ತೀವಿ ನಮ್ಮ ಟ್ರಾಫಿಕ್ ವಾಟ್ಸ್ಆಪ್ ಮುಖಾಂತರ ದೂರ ಸಲ್ಲಿಸುವಂತದ್ದು. ಸರ್, ಅದು ನನಗೊಂದು ಒಂದೆರಡು ಕ್ವಶನ್ ಕೇಳಲಿಕ್ಕಿತ್ತು, ಒಂದೆರಡು ನಮ್ಗೆ ಸಜೆಷನ್ಸ್ ಕೊಡ್ಲಿಕ್ಕಿತ್ತು. ಖಂಡಿತ ಮಾತಾಡಿ. ಎಸ್, ನಮ್ಮ ಜೊತೆ ASP ಅವರಿದ್ದಾರೆ. ಒಂದು ಇದು ಯಾವ ವ್ಯಾಪ್ತಿವರೆಗೆ ಇದಾಗ್ತದೆ ಅಂತ ಹೇಳಿ ಒಂದು ಕೇಳಲಿಕ್ಕೆ. ಎಸ್, ಉತ್ತರ ಕೊಡ್ತಾರೆ. ಇದು ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು ಮತ್ತು ಸುಳ್ಯ 4 ತಾಲೂಕುಗಳಿಗೆ. ಯಾಕೆಂದ್ರೆ ಮಂಗಳೂರು ನಗರದಲ್ಲಿ ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆ ಇದೆ. ಅದಕ್ಕೆ ಬರಲ್ಲ? ಇಲ್ಲ, ನಗರ ಕಮಿಷನರೇಟ್ಗೆ ಬರೋದಿಲ್ಲ. ಆದರೆ ನೀವು ಮಾಹಿತಿ ಕೊಟ್ಟರೆ ನಗರ ಕಮಿಷನರ್ ಪೊಲೀಸರಿಗೆ ನಾವು ಮಾಹಿತಿ ಕೊಡ್ತೇವೆ, ಅಲ್ಲಿಂದ ಅವರು ಆಕ್ಷನ್ ತಗೊಳ್ತಾರೆ. ಸರ್, ಇನ್ನೊಂದು, ಈ ನಿಮ್ಮ ಬರುವ ವ್ಯಾಪ್ತಿಯಲ್ಲಿ ಒಂದು ಬಸ್ದು ಯಾವುದೇ ಕಡೆ ಬಸ್ ಸ್ಟಾಪ್ ಉಂಟು, ಆ ಸ್ಟಾಪ್ ಎಲ್ಲ ಮೈನ್ ರೋಡ್ ಅಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ತುಂಬಾ ಆಕ್ಸಿಡೆಂಟ್ಗೆ ಅದರಿಂದಾಗಿ ಆಕ್ಸಿಡೆಂಟ್ ಆಗುವ ಸಂಭವ ಇದೆ. ಒಂದು. ಎರಡನೇದು, ಆಟೋ ರಿಕ್ಷಾದವರು ಅವರು ತಮ್ಮ ಪಾರ್ಕ್ ನಲ್ಲಿ ಮಾತ್ರ ಪಿಕಪ್ ಮಾಡ್ಬೇಕು, ಅವ್ರು ಮಾಡಲ್ಲ. ಅವರು ಇದ್ದ ಕಡೆ ಎಲ್ಲಿಯಾದ್ರೂ ಒಂದು ಜನ ಕೈ ತೋರಿಸಿಕೊಡ್ಲಿ ಸಡನ್ ಆಗಿ ಟ್ರಾಫಿಕ್ ನಿಲ್ಲಿಸ್ತಾರೆ, ಲೆಫ್ಟ್ ರೈಟ್ ತಗೊಂಡು ಬಿಡ್ತಾರೆ. ಅದು ಸಿಗ್ನಲ್ಸ್ ಹಾಕ್ಲಿಕ್ಕಿಲ್ಲ, ಅಥವಾ ಕೈಯಲ್ಲಿ ಒಂದು ಇಂಡಿಕೇಟರ್ ಹಾಕ್ಲಿಲ್ಲ, ಕೈಯಲ್ಲಿ ಸಿಗ್ನಲ್ ಮಾಡೋದಿಲ್ಲ. ಒಂದು ಆಟೋ ರಿಕ್ಷಾ, ಎರಡು ಬಸ್ನವರದು ಅವರು ಮಧ್ಯ ರಸ್ತೆದಲ್ಲೇ ನಿಲ್ಲಿಸಿ ಜನ ಪಿಕಪ್ ಮಾಡ್ತಾರೆ. ನಿಲ್ಲಿಸ್ಲಿ, ಪಬ್ಲಿಕ್ ಕ್ಯಾರಿಯರ್ ನಿಲ್ಲಿಸ್ಬೇಕು, ಆದ್ರೆ ಅದಕ್ಕೊಂದು ವ್ಯವಸ್ಥೆ ಉಂಟು, ಒಂದು ಸೈಡ್ ಆಗಿ ನಿಲ್ಲಿಸ್ಬೇಕು. ಅದು ಎಲ್ಲಿ ಆಗಲ್ಲ. ಇದರಿಂದ ಟ್ರಾಫಿಕ್ ತುಂಬಾ ತೊಂದರೆ ಆಗ್ತದೆ, ಜಾಮ್ ಆಗ್ತದೆ. ಖಂಡಿತವಾಗಿ ನೀವು ಒಳ್ಳೆ ಮಾಹಿತಿ ನೀಡಿದಿರಿ. ಇದು ನಾವು ಕೂಡ ಸಾಕಷ್ಟು ಬಾರಿ ಅಬ್ಸರ್ವ್ ಮಾಡಿದ್ವಿ. ನಾವು ರಸ್ತೆಯಲ್ಲಿ ಸಂಚಾರ ಅಬ್ಸರ್ವ್ ಮಾಡುವಾಗ ಅಂಥವ್ರಿಗೆ ಫೈನ್ ಹಾಕ್ತೇವೆ. ಇದ್ರ ಜೊತೆಗೆ ಈಗ ತಾನೇ ನಾವು ಇಲ್ಲಿ ನಂದೊಂದು ಸಜೆಷನ್, ಆ ಜಾಗದಲ್ಲಿ ಒಂದು ಹೇಳಿ ಮಾತಾಡಿ. ಹೇಳಿ. ಆ ಜಾಗದಲ್ಲಿ ಒಂದು CC ಕ್ಯಾಮೆರಾ ಕಂಟ್ರೋಲ್ ಮಾಡಿದ್ರೆ, ಯಾವ್ದು ಬಸ್ ಸ್ಟ್ಯಾಂಡ್ ಗಳಲ್ಲಿ, ಅದು ನಿಮ್ಗೆ ಯಾವ್ದಾದ್ರು ಕ್ರಿಮಿನಲ್ಗೆ ಸಹ ಅನುಕೂಲವಾಗ್ತದೆ, ಈ ಬಸ್ ತಮ್ಮ ಬೇರೆ ಕಡೆಯಲ್ಲಿ ನಿಲ್ಲಿಸೋದಕ್ಕೆ ಸಹ ಅನುಕೂಲವಾಗುತ್ತೆ ಅಂತ ಹೇಳಿ ಒಂದು ಅಭಿಪ್ರಾಯ. ಓಕೆ, ಕರೆಕ್ಟ್, ಉತ್ತಮವಾದ ಮಾಹಿತಿ ನೀಡಿದಿರಿ. ಅಂತಹ ಸ್ಥಳಗಳು ಯಾವುವು ಅಂತ ನಾವು ಗುರುತಿಸ್ತೇವೆ. ದಯವಿಟ್ಟು ನಿಮಗೂ ಕೂಡ ಮಾಹಿತಿ ಇದೆ, ಅದರ ಎಲ್ಲೆಲ್ಲಿ ಯಾವ ರೀತಿಯಾಗಿ ನಿಲ್ಲಿಸ್ತಾರೆ ಅದನ್ನ ದಯವಿಟ್ಟು ವಾಟ್ಸ್ಆಪ್ ನಂಬರಲ್ಲಿ ನಮಗೆ ಮಾಹಿತಿ ನೀಡಿ. ಮೊಹಮ್ಮದ್ ಶರೀಫ್ ಅವರೇ, ಮತ್ತೊಂದು ಏನಂತ ಹೇಳಿದ್ರೆ, ನೀವು ಏನು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನೀವು ಕೂಡ ಒಂದು ವಾಟ್ಸ್ಆಪ್ ನಂಬರಿಗೆ ಆ ಒಂದು ಕಂಪ್ಲೇಂಟ್ ಕೊಡುವಂತ ಇದು ಕೂಡ ಮಾಡ್ಬೋದು. ಖಂಡಿತ ಖಂಡಿತ. ಓಕೆ, ಧನ್ಯವಾದ. ಎಸ್ ಸರ್, ಈಗಲೇ ಮಾತಾಡಿದ್ರು. ಕೆಲವೊಂದು ಭಾಗಗಳಿಗೆ ಮಾತ್ರ ಈ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರಿ ನೀವು, 4 ತಾಲೂಕುಗಳಲ್ಲಿ ಮಾತ್ರ ಅಂತ ಹೇಳಿ, ಮಂಗಳೂರು ಸಿಟಿಗೆ ಬರೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅವರು ಕೂಡ ಕಂಪ್ಲೇಂಟ್ ಕೊಟ್ಟರೆ ನೀವು ಕಮಿಷನರೇಟ್ಗೆ ಕಳಿಸುವ ಸಾಧ್ಯತೆಗಳಿದೆ ಅಂತ ಹೇಳಿ. ಹೌದು ಹೌದು. ಓಕೆ ಸರ್, ಈಗ ಮುಖ್ಯವಾಗಿ ಮತ್ತೇನಂತ ಹೇಳಿದ್ರೆ, ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಸಂಚಾರಿ ಇದನ್ನ ಕಾಪಾಡಲಿಕ್ಕೆ, ಸುವ್ಯವಸ್ಥೆ ಕಾಪಾಡಲಿಕ್ಕೆ ವ್ಯವಸ್ಥೆಗಳಿದೆ ನಮ್ಮಲ್ಲಿ. ಮುಖ್ಯವಾಗಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಅದಾದ್ಮೇಲೆ CC ಕ್ಯಾಮೆರಾ ವ್ಯವಸ್ಥೆಗಳಿದೆ, ಅಥವಾ ದಂಡ ವಿಧಿಸುವಂಥದ್ದು ಪ್ರತಿಯೊಂದು ಇದ್ರೆ ಕೂಡ ಜನರಿಗೆ ಅಂತ ಭಯ ಏನಿಲ್ಲ. ಟ್ರಾಫಿಕ್ ರೂಲ್ ಬ್ರೇಕ್ ಮಾಡ್ತಾನೆ ಇರ್ತಾರೆ ಪ್ರತಿ ಬಾರಿ ಕೂಡ. ಅಂಥದ್ರಲ್ಲಿ ಈ ಒಂದು ವಾಟ್ಸಪ್ ಮೂಲಕ ಕಂಪ್ಲೇಂಟ್ ಕೊಡುವಂಥದ್ದು ಎಷ್ಟು ಎಫೆಕ್ಟಿವ್ ಆಗಿರ್ತದೆ ಅಂತ ಇದಕ್ಕೆ ಉತ್ತರ ಬೇಕು ಸರ್. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ. ಇದು ಹೌದು, ಯಾರು ಮಾತಾಡ್ತಿದ್ದೀರಿ? ಸುನೀಲ್ ಅಂತ. ಓಕೆ ಸುನೀಲ್, ಹೇಳಿ. ನಮ್ಮ ಜೊತೆ ASP ಅವರಿದ್ದಾರೆ. ಸಿಟಿ ಬಸ್ ಉಂಟಲ್ಲ, ಈಗ ಸಿಟಿ ಬಸ್. ಹೇಳಿ. ಅದು ಫ್ರಂಟ್ ಬ್ಯಾಕ್ 2 ಡೋರ್ ಮಾಡಬೇಕು. ಓಕೆ, ಅಷ್ಟೇ. ಮತ್ತೆ ಮೊನ್ನೆ ಒಂದು ನವಂಬರ್ ಸರ್ಕಲ್ ಅಲ್ಲಿ ಒಬ್ರು. ಓಕೆ, ಆ ತರದ್ದು ಏನಾದ್ರು ಕಂಡು ಬಂದ್ರೆ ಖಂಡಿತವಾಗಿ ಕೂಡ ವಾಟ್ಸ್ಆಪ್ ಸಂಖ್ಯೆನ ನಾವು ನಮ್ಮ ಟಿವಿಯಲ್ಲಿ ಕೂಡ ತೋರಿಸ್ತಾ ಇದೀವಿ, ಸ್ಕ್ರಾಲಿಂಗ್ ಅಲ್ಲಿ ಹೋಗ್ತಾ ಇದೆ ಸ್ಕ್ರೀನ್ ಅಲ್ಲಿ. ಆ ತರದಿದ್ರೆ ಫೋಟೋ ಕ್ಲಿಕ್ ಮಾಡಿ ನೀವು ಕಳಿಸಬಹುದು. ಓಕೆನಾ? ಧನ್ಯವಾದ. ಎಸ್, ನಾನು ಕೇಳ್ತಾ ಇದ್ದೆ, ಎಷ್ಟು ಎಫೆಕ್ಟಿವ್ ಆಗ್ಬೋದು ಈ ಒಂದು ವ್ಯವಸ್ಥೆ ಅನ್ನೋಂಥದ್ದು? ಹೌದು, ಡೆಫಿನೆಟ್ಲಿ ಎಫೆಕ್ಟಿವ್ ಆಗುತ್ತೆ ಮೇಡಮ್. ಯಾಕಂದ್ರೆ ನಮಗೆ ಮಾಹಿತಿ ಇನ್ನೂ ಈಗ ಹೆಚ್ಚು ಜನರಿಗೆ ತಲುಪಿದೆ, ಹೆಚ್ಚು ಮಾಹಿತಿ ಬರ್ತಾ ಹೋಗುತ್ತೆ. ನಾವು ಹೆಚ್ಚು ಅವರಿಗೆ ತಿಳುವಳಿಕೆ ನೀಡೋದ್ರ ಜೊತೆಗೆ ದಂಡವು ಕೂಡ ವಿಧಿಸ್ತೇವೆ. ಅವರಿಗೆ ಭಯ ಸಾಕಷ್ಟು ಜನರಲ್ಲಿ ಇದೆ ಮೇಡಮ್, ಇಲ್ಲ ಅಂತಲ್ಲ. ಯಾಕೆಂದ್ರೆ ಕಂಟಿನ್ಯೂಸ್ 3 times ವೈಲೇಟ್ ಮಾಡಿದ್ರೆ ಅವರ DL ನಾವು ಕ್ಯಾನ್ಸಲ್ ಮಾಡ್ತೇವೆ. ಆ DL ಕ್ಯಾನ್ಸಲ್ ಆದರೆ ದೇ ವಿಲ್ ನೆವರ್ ಗೆಟ್ ದ DL ಇನ್ ದೇರ್ ಫ್ಯೂಚರ್. ಸೊ ಹಾಗಾಗಿ ಭಯ ಇದೆ ಜನರಿಗೆ. ಓಕೆ, ಸೊ ಮುಖ್ಯವಾಗಿ ಅಂತ ಹೇಳಿದ್ರೆ ಇದ್ರ ಮುಖ್ಯ ಉದ್ದೇಶ ಪಬ್ಲಿಕ್ ಕಂಪ್ಲೇಂಟ್ ಕೊಡ್ಬೋದು, ಅವರು ವಾಲಂಟಿಯರ್ ಆಗಿ ಅಂಥದ್ದು ದೃಶ್ಯಗಳು ಕಂಡು ಬಂದ್ರೆ ಫೋಟೋ ತೆಗೆದು ಕಳಿಸಬಹುದು ಅಂತ ಅಂದ್ಬಿಟ್ಟು. ಈಗಿನ ಸೊಸೈಟಿಲಿ ಹೇಗೆ ಅಂತ ಹೇಳಿದ್ರೆ, ಎಜುಕೇಟೆಡ್ ಪೀಪಲೇ ಅಂಥದ್ದನ್ನು ನೋಡಿದ್ರೆ, ಒಂದ್ ವೇಳೆ ನಮ್ಮ ಕಾಲೇಜ್ ಮುಂದೆನೋ, ನಮ್ಮ ಆಫೀಸ್ ಮುಂದೆ, ನಮ್ಮ ಮನೆ ಮುಂದೆನೋ ಟ್ರಾಫಿಕ್ ರೂಲ್ಸ್ ಬೇಕಾದ್ರೆ ನಮ್ಗೆ ತೊಂದರೆ ಆದ್ರೆ ಮಾತ್ರ ನಾವು ಕಂಪ್ಲೇಂಟ್ ಕೊಡ್ತೇವೆ ಹೊರತು, ಸಾರ್ವಜನಿಕವಾಗಿ ನೋಡಿದ್ರೆ ಅದನ್ನ ಗೋಸ್ಮಾರಿ ಅಥವಾ ನಿರ್ದಾಕ್ಷಿಣ್ಯ ಅಂತ ಹೇಳೋದಿಲ್ಲ, ಅದನ್ನು ಗಮನಿಸದೇ ಇರೋ ಹಾಗೆ ಹೋಗುವಂತ ಪ್ರವೃತ್ತಿ ಜಾಸ್ತಿ ಇದೆ. ಸೊ ಅಂಥದ್ರಲ್ಲಿ ಇದು ಹೇಗೆ ಉಪಯೋಗ ಆಗುತ್ತೆ? ಇತ್ತೀಚಿನ ಈ ಬ್ಯುಸಿ ಲೈಫ್ ಅಲ್ಲಿ ತಾವು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ನಿಜ. ಆದ್ರೆ ಕೆಲವರು ನಮಗೆ ಮಾಹಿತಿ ನೀಡೋದು ತುಂಬಾ ಜನ ಫೋನಲ್ಲೂ ಕೂಡ ಮಾಹಿತಿ ನೀಡ್ತಾರೆ, ಮತ್ತೆ ಈ ವಾಟ್ಸ್ಆಪ್ ನಂಬರ್ ಕೂಡ ಮಾಹಿತಿ ನೀಡ್ತಾ ಇದ್ದಾರೆ. ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ.
ಹಾಗಾಗಿ ಇದು ಉಪಯೋಗಕಾರಿಯಾಗಿದೆ ಅಂತ ಹೇಳ್ತಿದ್ದೀರಾ. ಓಕೆ ಸರ್, ಮುಖ್ಯವಾಗಿ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ಎಷ್ಟು ಮಾತಾಡ್ಲಿಕ್ಕಿತ್ತು? ಮಾತಾಡಿ, ಹೇಳಿ. ಇಬ್ರಾಹಿಂ ಸರ್, ಮಂಗಳೂರು ಮಾತಾಡುವ. ಹೇಳಿ ಹೇಳಿ ಸರ್ ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ. ಜ್ಯೋತಿಯಿಂದ ಅದು ನಿಮ್ಮ ಕಮಿಷನರ್ಗೆ ಬರುವುದು, ನಿಮ್ಮ ಹೇಳಿ, ನಾವು ಮಾಹಿತಿ ಅವ್ರಿಗೆ ಕೊಡ್ತೇವೆ. ಕಣ್ಣೂರು ತನಕ ಫುಲ್ ರೋಡ್ ಟ್ರಾಫಿಕ್ ಮಾಡುವ, ಎರಡು ಸೈಡ್ ಬದಿಯಲ್ಲಿ ಗಾಡಿ ನಿಲ್ಲಿಸಿ ಅದ್ರ ಬಗ್ಗೆ ಯಾವುದೇ ಆಕ್ಷನ್ಗಳು ನೈಟ್ 10-12 ಗಂಟೆ ತನಕ ಈ ಕಣ್ಣೂರು ಈ ಭಾಗದೆಲ್ಲ ನಿಲ್ಲಿಸ್ತಾರೆ ಅಲ್ಲಿ ತನಕ. ಹಾಗೆ ರೋಡಲ್ಲೇ ನಿಲ್ಲಿಸ್ತು ಲಾರಿ ಗಾರು, ಅಲ್ಲಿ ಅಂಗಡಿ ಎಲ್ಲ ಸಿಕ್ಕಾಗಿತ್ತು. ಇದಕ್ಕೆ ಒಂದು ರೌಂಡ್ಸ್ ಮಾಡಬೇಕಿತ್ತು. ಮೊದಲು ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ಇದ್ರು ಪ್ರಮೋದ್ ಕುಮಾರ್, ಅವರಿರುವಾಗ ಅದೆಲ್ಲ ಕಂಟ್ರೋಲ್ ಮಾಡ್ತಿದ್ರು. ಮಂಗಳೂರಿಂದ ಜ್ಯೋತಿ ಟ್ಯಾಕ್ಸಿ ಸ್ಟಾರ್ಟ್ ಆಗಿದೆ. ಅಲ್ಲೊಂದು ಕಾರ್ನರ್ ಕಾಫಿ ಅಂಗಡಿ ಇದೆ, ಅಲ್ಲಿ ಗಾಡಿ ನಿಲ್ಲಿಸಿ ಗಾಡಿಯಲ್ಲಿ ತಿನ್ನೋದು. ಅದು ರೋಡಲ್ಲೇ ನಿಲ್ತಾರೆ. ಎಷ್ಟು ಹೊತ್ತು ಬ್ಲಾಕ್ ಆಗ್ತದೆ ಅಲ್ಲ ಸರ್? ಎಸ್, ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಅಂಥದ್ದು ಫೋಟೋ ತೆಗೆದು ನಮ್ಮ ವಾಟ್ಸಪ್ಪಿಗೆ ತೆಗೆದು ಕಳಿಸಿ ದಯವಿಟ್ಟು. ಅದೇ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಮುಖ್ಯವಾಗಿ ಸುಮಾರು ಕಂಪ್ಲೇಂಟ್ಸ್ ಇದೆ, ಬಟ್ ಜನರಿಗೆ ಹೇಗೆ ತಿಳಿಸುವಂಥದ್ದು ಇಲಾಖೆಗೆ ಅನ್ನೋಂಥದ್ದೇ ತುಂಬ ಸಮಸ್ಯೆ ಆಗಿತ್ತು. ಇದೊಂದು ಸುಲಭ ದಾರಿ ಆಗಿದೆ ವಾಟ್ಸಪ್ ಮುಖಾಂತರ ಅಂತ ಹೇಳ್ತಿದ್ದೀರಿ. ಎಸ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ನಮ್ಮ ಜೊತೆ ASP ಅವರಿದ್ದಾರೆ, ಡಾಕ್ಟರ್ CB ವೇದಮೂರ್ತಿ ಅವರು ಇನ್ನಷ್ಟು ಈ ಒಂದು ವಿನೂತನ ಪ್ರಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ನಮ್ಮ ಟ್ರಾಫಿಕ್ ಸುಗಮ ಸಂಚಾರಕ್ಕಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ CB ವೇದಮೂರ್ತಿ ಅವರು, ASP ಅವರು. ಇವರು ಮಾಹಿತಿ ಕೊಡ್ತಾ ಇದ್ರು, ಮುಖ್ಯವಾಗಿ ವಾಟ್ಸಪ್ ಮುಖಾಂತರ SP ಅವರಿಗೆ ಹೇಗೆ ದೂರು ಸಲ್ಲಿಸುವಂಥದ್ದು, ಸಂಚಾರ ನಿಯಮಗಳು ಬ್ರೇಕ್ ಆದಾಗ ಇದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸರ್, ನೀವು ಹೇಳಿದ್ರಿ ಕೆಲವೊಂದು ವ್ಯಾಪ್ತಿಯಲ್ಲಿ ಮಾತ್ರ ಇದನ್ನ ಅಳವಡಿಸಲಾಗಿದೆ, ಒಂದು ವ್ಯವಸ್ಥೆನ ಅಂತ ಹೇಳಿದ್ರಿ. ಮುಖ್ಯವಾಗಿ ಯಾಕೆ ಇದೊಂದು ಕೇವಲ ಪ್ರಯೋಗಾತ್ಮಕವಾಗಿ ಮಾತ್ರ ಮಾಡಲಾಗಿದೆ, ಅಥವಾ ಬೇರೆ ಒಂದು ಉಳಿದ ಪ್ರದೇಶಗಳಿಗೆ ಕೂಡ ವಿಸ್ತರಣೆ ಮಾಡುವಂತ ಯೋಜನೆ ಇದೆಯಾ? ಇಲ್ಲ, ಇದು ಪ್ರಯೋಗಾತ್ಮಕ ಈಗ ಇನ್ನು ಈ ಪ್ರಯೋಗದ ಹಂತದಲ್ಲಿ ಇದೆ. ಮತ್ತೆ ನಮ್ಮ ಜೂರಿಸ್ಟಿಕ್ಷನ್, ನಮ್ಮ ವ್ಯಾಪ್ತಿ ಬರೋದು ಈ 4 ತಾಲೂಕುಗಳು ಮಾತ್ರ ನಮ್ಮ ಜಿಲ್ಲೆಯಲ್ಲಿ. ಮಂಗಳೂರು ತಾಲೂಕು ಕಮಿಷನರೇಟಿಗೆ ಬರುತ್ತೆ, ಮತ್ತು ಉಳಿದ 4 ತಾಲೂಕುಗಳು ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಈ ವ್ಯಾಪ್ತಿಯಲ್ಲಿ ಮಾತ್ರ ನಾವು ಶುರು ಮಾಡಿದ್ದೇವೆ. ಓಕೆ ಸರ್, ಈಗ ಬೇರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೇ ತರದ ವ್ಯವಸ್ಥೆಗಳಿದೆ? ಬೆಂಗಳೂರು ಮತ್ತು ಮೈಸೂರಲ್ಲಿ ಫೇಸ್ಬುಕ್ ಮತ್ತೆ ಟ್ವಿಟ್ಟರ್ ಅಲ್ಲಿ ಇದೆ. ನಂತರ ಮಂಗಳೂರು ಸಿಟಿ ಪೊಲೀಸ್ನವರು ಕೂಡ ಮಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಅಂತೇಳಿ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಇದೆ. ವಾಟ್ಸಪ್ ಅಲ್ಲಿ ಇದು ನಮ್ಮದು ನೂತನ ಪ್ರಯೋಗ, ಮೊದಲನೇದು ಅಂತ ಹೇಳ್ಬೋದು. ಓಕೆ ಸರ್, ತುಂಬಾನೇ ಖುಷಿ ಆಗ್ತಾ ಇದೆ. ಅದೇ ರೀತಿ ಈಗ ವಾಟ್ಸಪ್ ಅಲ್ಲಿ ದೂರು ಸಲ್ಲಿಸಿದ್ರೆ ಅದನ್ನ ನೋಡುವಂಥದ್ದು, ಅದಕ್ಕೆ ಕ್ರಮ ತಗೊಳ್ಳುವಂತ ಜವಾಬ್ದಾರಿನ ಯಾರು ತಗೊಳ್ತಾರೆ? ನೇರ ಇವರು SP ಅವರು ತಗೊಳ್ತಾರೆ ಅಥವಾ ಹೇಗೆ ಅವರು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ? ಇದರಲ್ಲಿ ಕಂಟ್ರೋಲ್ ರೂಮ್ ನಂಬರ್ ಇದು 9480805300. ನಮ್ಮ ಟ್ರಾಫಿಕ್ ಗ್ರೂಪ್ ಅಲ್ಲಿ ನನ್ನ ನಂಬರ್ ಮತ್ತು ಅವರ ಕಂಟ್ರೋಲ್ ನಂಬರ್ ಮಾತ್ರ ಗ್ರೂಪ್ ಅಲ್ಲಿ ಇದೆ. ಕಂಟ್ರೋಲ್ ರೂಮಿಗೆ 5300 ನಂಬರ್ಗೆ ನೇರವಾಗಿ ಮಾಹಿತಿದಾರರು ನೀಡಿದ್ದು ಅದನ್ನ ನನಗೂ ಫಾರ್ವರ್ಡ್ ಮಾಡ್ತಾರೆ. ನಾನು ಅದನ್ನು ಮಾನಿಟರ್ ಮಾಡ್ತಾ ಇರ್ತೇನೆ. ನಂತರ ಕಂಟ್ರೋಲ್ ರೂಮಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಪೊಲೀಸ್ ಠಾಣೆಗೆ ಅದನ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೇವೆ. ಅದರಲ್ಲಿ ಅವರು ಕೈಗೊಂಡ ಕ್ರಮವನ್ನು ಇಮಿಡಿಯೇಟ್ ಆಗಿ ತಿಳಿಸ್ತಾರೆ. ಎಲ್ಲವೂ 10-15 ನಿಮಿಷ, ಅದರ ಅರ್ಧ ಗಂಟೆ ಒಳಗೆ ಆಗುತ್ತೆ. ಪ್ರೊವೈಡೆಡ್ ಇಫ್ ಯು ಗೆಟ್ ದ ವೆಹಿಕಲ್ ಅಷ್ಟಲ್ಲಿ ಪಾಸ್ ಆಗಿ ಹೋಗಿದ್ರೆ ಅದರ ನಂಬರ್ ಮುಖಾಂತರ ಅದನ್ನ ನಾವು ವೈಲೇಟ್ ಮಾಡಿದರೆ ಅಂತೇಳಿ ನಾವು ಅವರಿಗೆ ಫೈನ್ ಹಾಕ್ತೇವೆ. ಓಕೆ, ಈ ತರದೊಂದು ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ಕೆಲವೊಂದ್ಸರಿ ಈಗ ಪಾರ್ಕಿಂಗ್ ವಿಚಾರದಲ್ಲಿ ಬಂದಾಗ ಸರ್, ಇವಾಗ ಎಷ್ಟೋ ಕಡೆ ಪಾರ್ಕಿಂಗ್ ವ್ಯವಸ್ಥೆಗಳಿರೋದಿಲ್ಲ, ಅಂಗಡಿಗಳಿರುತ್ತೆ ರೋಡ್ ಸೈಡೆ, ಹಿಂದಿಂದ ಕೂಡ ಅವರ ಅಂಗಡಿಗಳು ಅಥವಾ ಅವರ ವ್ಯವಹಾರಗಳನ್ನ ನಡೆಸ್ಕೊಂಡು ಬಂದಿರ್ತಾರೆ.
ಅಂತ ಜಾಗದಲ್ಲಿ ಅವ್ರು ಹಿಂದಿಂದ ಕೂಡ ಅದೇ ಜಾಗದಲ್ಲಿ ವಾಹನ ಪಾರ್ಕ್ ಮಾಡಿರ್ತಾರೆ. ಸೊ ಅವ್ರಿಗೆ ಏನು ಸರ್ ಆಪ್ಷನ್? ಈಗ ಅಲ್ಲಿ ನಿಲ್ಲಿಸಬಾರ್ದು, ನಮ್ಮ ಸಂಚಾರ ನಿಯಮ ಈ ರೀತಿ ಇದೆ ಅಂತ ಹೇಳಿಬಿಟ್ಟು, ಸೊ ಅವ್ರು ಬೇರೆ ಎಲ್ಲಿ ನಿಲ್ಲಿಸ್ಬೇಕು, ಅವರಿಗೆ ಬೇರೇನು ಇಲ್ಲ, ಇಂತಹ ಸ್ಪಾಟ್ಗಳನ್ನ ನಾವು ಸುಮಾರು ಗುರುತು ಮಾಡಿದ್ದೇವೆ ನಮ್ಮ jurisdiction ಅಲ್ಲಿ. ಅವ್ರ ಅಂಗಡಿಗೆ ಮುಂದೆ ನಾವು ನಿಲ್ಲಿಸ್ಬೇಕು ಅಂತಂದ್ರೆ ಆಲ್ಟರ್ನೇಟ್ ಡೇಸ್ ಅಥವಾ ವೀಕ್ಲಿ 3 days ಒಂದ್ ಕಡೆ ಒಂದ್ ಸೈಡ್ ಆಫ್ ದಿ ರೋಡ್, ವೀಕ್ಲಿ ಅನದರ್ 4 days ಅನದರ್ ಸೈಡ್ ಆಫ್ ದಿ ರೋಡ್, ಈ ರೀತಿ ಆಲ್ಟರ್ನೇಟ್ ಆಗಿ ನಾವು ವ್ಯವಸ್ಥೆ ಮಾಡಿ ಸಂಚಾರ ವ್ಯವಸ್ಥೆ ಸುಗಮವಾಗಿ ನೋಡ್ಕೊಳ್ತಾ ಇದೀವಿ. ಓಕೆ ಸರ್. ಮತ್ತೆ ಮುಖ್ಯವಾಗಿ ಕೇಳಬೇಕಂತ ಹೇಳಿದರೆ, ಇದರಲ್ಲಿ ನಾನು ನೋಡಿದ ಪ್ರಕಾರ ನೀವು ಏನೆಲ್ಲ ಕ್ರಮ ತಗೊಳ್ತೀರೋ, ಆಮೇಲೆ ಟ್ರೇಸ್ ಮಾಡಿದ ನಂತರ ಅವರಿಗೆ ದಂಡ ವಿಧಿಸುವಂಥದ್ದು, ಇದು ಪ್ರತಿಯೊಂದು ಕೂಡ ಬ್ಲಾಗಲ್ಲಿ ಅಪ್ಡೇಟ್ ಆಗುತ್ತೆ. ಇದ್ರ ಹಿಂದಿನ ಉದ್ದೇಶ ಏನು, ಯಾತಕ್ಕೋಸ್ಕರ ಸರ್? ಮಾಹಿತಿ ನೀಡಿದವರಿಗೆ ಇದು ಏನಾಯ್ತು, ನಾವು ಮಾಹಿತಿ ಕೊಟ್ಟಿದ್ವಿ ಪೊಲೀಸ್ನವರಿಗೆ, ಅದರಲ್ಲಿ ಆಕ್ಷನ್ ಆಯ್ತಾ ಇಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ, ಹಾಗೂ ಆ ಬ್ಲಾಕ್ ಸ್ಪಾಟ್ ಅಲ್ಲಿ ಸಾರ್ವಜನಿಕರು ಎಲ್ಲರೂ ನೋಡ್ಬೋದು. ಅವಾಗ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಸುಗಮವಾದ ಒಂದು ಸಂಚಾರ ಆಗಲಿಕ್ಕೆ ಇದೊಂದು ನೇರವಾಗಿ ಕಾರಣ ಆಗುತ್ತೆ. ಆದ್ರಿಂದ ನಾವು ಬ್ಲಾಕ್ ಸ್ಪಾಟ್ ಅಲ್ಲೂ ಹಾಕ್ತಾ ಇದ್ದೀವಿ. ವಾಟ್ಸ್ಆಪ್ ನಂಬರ್ ಇಂದ ಯಾರು ನಮಗೆ ಮೆಸೇಜ್ ಮಾಡಿರ್ತಾರೆ ಅವ್ರಿಗೂ ಕೂಡ ಕಳಿಸ್ತೇವೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಯಾರು ನಮಗೆ ಮಾಹಿತಿ ನೀಡಿರ್ತಾರೆ ಅವರ ನಂಬರ್ ಅನ್ನು ಮತ್ತು ಅವರ ಮಾಹಿತಿ ಅವರ ಯಾರು ಅವ್ರನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಗೌಪ್ಯವಾಗಿ ಇಡ್ತೇವೆ, ಯಾರಿಗೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಓಕೆ ಸರ್. ಇವಾಗ ಮತ್ತೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಹೆಲ್ಮೆಟ್ ವಿಚಾರದಲ್ಲಿ ಈಗ ರೂಲ್ಸ್ ಬ್ರೇಕ್ ಆಗ್ತಾನೆ ಇದೆ. ಸೊ ಇದನ್ನು ನೋಡಿದ ಪ್ರಕಾರ ನಿಮ್ಗೆ ಏನು ಅನಿಸ್ತದೆ? ಎಂತ ಕಟ್ಟುನಿಟ್ಟಿನ ಕಾನೂನು ಮಾಡಿದ್ರು ಕೂಡ ಚೆನ್ನಾಗಿ ಫಾಲೋ ಮಾಡ್ತಾ ಇಲ್ಲ, ಏನು ಅನಿಸ್ತದೆ ಸರ್ ಇದ್ರ ಬಗ್ಗೆ? ಅದು ಅವರ ಸೇಫ್ಟಿಗಾಗಿ ಮಾಡಿರೋದು, ಸರ್ಕಾರದಿಂದ ಮಾಡಿರೋ ಈ ಒಂದು ನಿಯಮ. ಅದನ್ನ ಸಾರ್ವಜನಿಕರು ತಿಳಿದುಕೊಳ್ಬೇಕು. ಇದೇ ರೀತಿ ಮುಂದುವರೆದ್ರೆ ಅವರ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಒಂದು ಸಾಧ್ಯತೆ ಇದೆ. ನಂತರ 3 ಸಾರಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದು ದಂಡ ವಿಧಿಸಿದ್ರೆ ಅವರ DL ಅನ್ನು ಅವರು ಪರ್ಮನೆಂಟ್ ಆಗಿ ದೇ ವಿಲ್ ಲೂಸ್ ದ DL. ಓಕೆ. ಇನ್ನು ಬಸ್ಸಲ್ಲಿ ಕೂಡ, ಪಬ್ಲಿಕ್ ಬಸ್ಸಲ್ಲಿ ಕೂಡ ಓವರ್ ಕ್ರೌಡೆಡ್ ನಾವು ನೋಡ್ತಾ ಇರ್ತೇವೆ. ಸೊ ಅಂತ ಇದಾದಾಗ ನೀವು ನೇರವಾಗಿ ಮಾನಿಟರ್ ಮಾಡುವಾಗ ಗೊತ್ತಾಗ್ತದೆ, ದಂಡ ವಿಧಿಸ್ತೀರಾ. ಸೊ ಅಂತ ಇದನ್ನು ಕೂಡ ನಾವು ಇದರಲ್ಲಿ ಹಾಕ್ಬೋದಾ ವಾಟ್ಸ್ಆಪ್ ಇದರಲ್ಲಿ? ಹಾಕ್ಬೋದು. ಯಾವ ತರದ್ದು ಈಗ ಸಾಮಾನ್ಯವಾಗಿ ನಾವು
ಇದೆ. ಈ ವಿನೂತನ ಪ್ರಯೋಗ ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ತಾಲೂಕುಗಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾರಿಯಾಗಿದೆ. ವಾಟ್ಸ್ಆಪ್ ಮುಖಾಂತರ ದೂರು ಸಲ್ಲಿಸುವ ನೂತನ ಪ್ರಯೋಗ ಸ್ವಾಗತಾರ್ಹ. ಆದರೆ ಈ ಪ್ರಯೋಗ ನಿಯಮ ಉಲ್ಲಂಘಿಸುವವರಿಗೆ ಕಡಿವಾಣ ಹಾಕುವಲ್ಲಿ ಎಷ್ಟು ಸಹಕಾರಿಯಾದೀತು ಅನ್ನೋದನ್ನ ಮುಂದೆ ಕಾದು ನೋಡಬೇಕಿದೆ. ಓಕೆ ವೀಕ್ಷಕರೇ, ಈ ಒಂದು ವರದಿ ನೋಡಿದ ನಂತರ ಸರ್ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಇದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಒಂದು ಶ್ರಮದ ಜೊತೆಗೆ ಸಾರ್ವಜನಿಕರು ಹೆಚ್ಚು ಮಾಹಿತಿ ನೀಡಿದರೆ ನಮಗೆ ಈ ಒಂದು ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಸರಿಯಾದ ಮಾಹಿತಿ ನೀಡಲಿಕ್ಕೆ ಮತ್ತೊಮ್ಮೆ ಕೋರ್ಕೊಳ್ತೇನೆ. ಸುಮಾರು ಕಡೆ ನಮಗೆ ಬಂದಿರೋ ಮಾಹಿತಿಯಲ್ಲಿ ಬರೀ ಫೋಟೋ ಅಷ್ಟೇ ಕಳಿಸಿರ್ತಾರೆ. ಯಾವ ಸ್ಥಳದಲ್ಲಿ ಇದು ವೈಲೇಷನ್ ಆಗ್ತಾ ಇದೆ ಅಂತೇಳಿ ಕರೆಕ್ಟಾಗಿ ಮಾಹಿತಿ ಇರೋದಿಲ್ಲ. ಅದರಿಂದ 2 ಲೈನ್ ಸಾಕು. ಎಲ್ಲಿ ವೈಲೇಷನ್ ಆಗ್ತಾ ಇದೆ, ಇಫ್ ಪಾಸಿಬಲ್ ಆ ವೆಹಿಕಲ್ ನಂಬರ್ ಕಂಡ್ರೆ ನಂಬರ್ ಕೂಡ ನಮಗೆ ಮೆಸೇಜ್ ಮಾಡಿದ್ರೆ ಅಷ್ಟೇ ಸಾಕು. ನಾವು ಅದನ್ನ ಕ್ಲಿಯರ್ ಫಾಲೋ ಅಪ್ ಮಾಡ್ತೇವೆ. ಅದ್ರ ಜೊತೆಗೆ ಇನ್ನು ಟೆಕ್ ಸವಿ ಇದ್ದವರು ಲೊಕೇಶನ್, ಗೂಗಲ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ ವಾಟ್ಸಪ್ ಅಲ್ಲಿ. ಅದನ್ನ ನಮಗೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಲೊಕೇಶನ್ ಎಲ್ಲಿದೆ ಅಂತೇಳಿ ಬರುತ್ತೆ. ಅದನ್ನ ನಮಗೆ ಇನ್ನು ತುಂಬಾ ಈಸಿ ಆಗುತ್ತೆ. ಆ ರೀತಿಯಾದ ಒಂದು ಸರಿಯಾದ ಮಾಹಿತಿ ನೀಡಿದ್ರೆ ನಾವು ಕೂಡ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಸಂಚಾರವನ್ನು ಸುಗಮಗೊಳಿಸಲಿಕ್ಕೆ ನಾವು ಕ್ರಮ ಕೈಗೊಳ್ಳಬಹುದಾಗಿದೆ. ಓಕೆ ಸರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ನಮ್ಮ ಟ್ರಾಫಿಕ್ ವಾಟ್ಸಪ್ ಮುಖಾಂತರ ಕಂಪ್ಲೇಂಟ್ ಸಲ್ಲಿಸುವ ವಿಧಾನ ಹೇಗೆ, ಇದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ನಮಗೆ, ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಿ. ನಿಮಗೆ ಕಾರ್ಯಕ್ರಮದ ಕಡೆಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರು ನೋಡಿದ್ರಲ್ಲ, ಈಗ ಎಲ್ಲಾದರೂ ನೀವು ಸಂಚಾರಿ ನಿಯಮಗಳು ಬ್ರೇಕ್ ಆಗ್ತಿರೋದನ್ನ ಕಂಡ್ರೆ ಕಂಪ್ಲೇಂಟ್ ಕೊಡುವಂಥದ್ದು ತುಂಬಾನೇ ಸುಲಭ ಅಂತ ಹೇಳ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಅದು ಎಲ್ಲಿ ನಡೆದಿದೆ, ಟ್ರಾಫಿಕ್ ರೂಲ್ಸ್ ಎಲ್ಲಿ ಬ್ರೇಕ್ ಆಗಿದೆ, ಅದೆಲ್ಲಿ ನಡೆದಿರೋವಂಥದ್ದು ಅದರ ಫೋಟೋ ತೆಗೆದುಬಿಟ್ಟು ಕ್ಲಿಕ್ ಮಾಡಿ. ಏನು SP ಅವರ ವಾಟ್ಸಪ್ ನಂಬರ್ ಆಗಿಂದ ಸ್ಕ್ರಾಲಿಂಗ್ ಹೋಗ್ತಾ ಇದೆ. ಅದಲ್ಲದೆ ಆಗಲೇ SP ಅವರು ಕೂಡ ಹೇಳ್ತಾ ಇದ್ರು 9480805300ಗೆ ನೀವು ಕಳಿಸ್ಕೊಟ್ರೆ ಖಂಡಿತವಾಗಿ ಏನು ಯಾರು ಟ್ರಾಫಿಕ್ ರೂಲ್ಸ್ ಮುರಿದಿದ್ದಾರೋ ಅವರ ವಿರುದ್ಧ ಕ್ರಮಗಳನ್ನ ತಗೊಳ್ಳಿಕ್ಕೆ ಆಗ್ತದೆ. ಮತ್ತೇನಂತ ಹೇಳಿದರೆ, ಈ ಮುಖಾಂತರ ಆದರೆ ಕೂಡ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಏನು ನಮ್ಮ ನಿಯಮಗಳನ್ನ ನಾವು ಸರಿಯಾಗಿ ಪಾಲನೆ ಆಗೋ ರೀತಿ ನಾವು ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮಲ್ಲಿ ಖಂಡಿತವಾಗಿದೆ. ಇದೇ ಹೊತ್ತಿನ ವಿಶೇಷ ವೀಕ್ಷಕರೇ, ಅದೇ ರೀತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV. ನಮಸ್ಕಾರ. ಜೊತೆಗೆ ನಾನು ಶುಭಾಶಯ.